ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈ ಗಂಟೆ ಎಷ್ಟು ಗಂಟೆ ಆಯ್ತು? ಕರೆಕ್ಟ್ 11:55. ನನ್ನೊಟ್ಟು ಈಗ ಜೂಲಿ ಉಂಟು. ಜೂಲಿಯನ್ನು ಹೊರಗಡೆ ಕರ್ಕೊಂಡು ಬಂದಿದ್ದೇನೆ. ಜೂಲಿ ಇಲ್ಲಿ ಉಂಟು. ಈಗ ನನಗೆ ಹೋಗಿ ಆಮ್ಲೆಟ್ ಮಾಡಬೇಕು. ಮಧ್ಯಾಹ್ನಕ್ಕೆ ಪದಾರ್ಥ ಎಂತೆಲ್ಲ ಹೋಗಿ ಮಾಡಬೇಕು. ಮೊಟ್ಟೆ ಉಂಟು ಮನೆಯಲ್ಲಿ, ಹೋಗಿ ಆಮ್ಲೆಟ್ ಮಾಡಬೇಕು. ಮಧ್ಯಾಹ್ನಕ್ಕೆ ಪದಾರ್ಥ ಎಂತೆಲ್ಲ. ಅದಕ್ಕೆ ಮೊದಲು ಹೇಳ್ಬೇಕಾದ್ರೆ ನಾವು ಇವತ್ತು ಒಂದು ಕನ್ನಡ ಮೂವಿ ರಿಲೀಸ್, ಯುವ ಮೂವಿ ರಿಲೀಸ್. ಅದರ ಟ್ರೈಲರ್ ಒಮ್ಮೆ ನೋಡಿದ್ದೇನೆ. ಬೇಕಾದ್ರೆ ಒಮ್ಮೆ ರಿಯಾಕ್ಷನ್ ಮಾಡುವ. ಈಗ ಮಾಡುವ, ಟಿವಿಯಲ್ಲಿ ಹೋಗಿ ಮತ್ತೆ ಮಾಡುವ. ಈಗ ಬೇಡ, ಈಗ ಮೊದಲು ಆಮ್ಲೆಟ್ ಎಲ್ಲ ಮಾಡಿ ಮತ್ತೆ ನಾವು ರಿಯಾಕ್ಷನ್ ಮಾಡುವ. ಯುವ ಟ್ರೈಲರ್, ನನಗೆ ಆ ಟ್ರೈಲರ್ ನೋಡಿದ್ದೇನೆ, ಅಷ್ಟು ನನಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ಅದೊಂದು ಯುವರತ್ನ ಫೀಲ್ ಕೊಡ್ತು ಆ ಒಂದು ಟ್ರೈಲರ್. ಅದೇ ಒಂದು ರೇಂಜ್ಗೆ ಇತ್ತು ಟ್ರೈಲರ್. ನಿಮಗೆ ಹೇಗಿತ್ತು ಅಂತ ಕಮೆಂಟ್ ರೀತಿಯಲ್ಲಿ ಹೇಳಿ ಆಯ್ತಾ. ಯುವ ಟ್ರೈಲರ್ ಅಲ್ಲ, ಯುವ ಮೂವಿ ಇವತ್ತೇ ರಿಲೀಸ್. ಇವತ್ತು 29 ಅಲ್ಲ, ಇವತ್ತು ರಿಲೀಸ್ ಅಂತ ಕಾಣ್ತದೆ. ನಿನ್ನೆ ಪೇಪರ್ ಅಲ್ಲಿ ನೋಡಿದಾಗ ನನಗೆ ಸಿಕ್ಕಿತು. ನಾವು ಈಗ ಹೋಗಿ ಆಮ್ಲೆಟ್ ಮಾಡಿ ಮತ್ತೆ ಸಿಕ್ಕು. ಹಾಯ್ ಫ್ರೆಂಡ್ಸ್, ಗಂಟೆ ಎಷ್ಟು ಗಂಟೆ ಆಯ್ತು? ಕರೆಕ್ಟ್ 12:45 ಆಯ್ತು. ಇವತ್ತು ನಾವು ಯುವ ಮೂವಿಯ ಟ್ರೈಲರ್ ನೋಡುವ. ಇವತ್ತು ಕನ್ನಡದಲ್ಲಿ ಯುವ ಮೂವಿ ರಿಲೀಸ್. ಆದರೆ ಯಾರೆಲ್ಲ ರಿಯಾಕ್ಷನ್ ಮಾಡೋದು ಅಂತ ನೋಡುವ. ನನ್ನ ಅಮ್ಮ ಇದ್ದಾರೆ, ಮತ್ತೆ ತಮ್ಮ ಇದ್ದಾನೆ, ಅವನು ನೋಡಿದಾರೆ ಅಂತ ಗೊತ್ತಿಲ್ಲ. ಇವತ್ತು ನಾವು ಯುವ ಮೂವಿಯ ಟ್ರೈಲರ್ ನೋಡುವ. ಇವತ್ತು ಆ ಮೂವಿ ರಿಲೀಸ್, ಆದರೆ ಇವತ್ತು ನಾವು ಯುವ ಟ್ರೈಲರ್ ರಿಯಾಕ್ಷನ್ ಮಾಡುವ ಯಾವ ರೀತಿ ಉಂಟಂತ. ಆದ್ರೆ ಆ ಟ್ರೈಲರ್ ನಾನು ಒಮ್ಮೆ ನೋಡಿದ್ದೇನೆ. ಒಂದು ಯಾವ ರೀತಿ ಇತ್ತು, ಯುವರತ್ನ ಮೂವಿ ಉಂಟಲ್ಲ, ಅದೇ ರೀತಿ ಒಂದು ಫೀಲ್ ಕೊಡ್ತು. ಇವತ್ತು ನಾವು ಯುವ ಮೂವಿಯ ಟ್ರೈಲರ್ ನೋಡುವ. ಅಮ್ಮ ನೋಡು. ಅದಕ್ಕೆ ಮೊದಲು ನಾವು ಏನ್ ಮಾಡಬೇಕು, ಯೂಟ್ಯೂಬ್ಗೆ ಹೋಗ್ಬೇಕು. ಯೂಟ್ಯೂಬ್ ಎಲ್ಲಿ ಉಂಟು? ಇಲ್ಲಿ ಉಂಟಾ? ಈಚೆ ಈ ಕೆಳಗೆ ಯೂಟ್ಯೂಬ್ಗೆ ಹೋಗಿ, ಅಮ್ಮ ಇಲ್ಲಿದ್ದಾರೆ, ತಮ್ಮ ಇಲ್ಲಿದ್ದಾನೆ. ನೀನ್ ನೋಡಿದ್ಯಾ? ಇಲ್ಲಲ್ಲ, ಯುವ ಮೂವಿಯ ಟ್ರೈಲರ್. ಇದು ಬರ್ಲೇ ಇಲ್ಲ. ಕೆಳಗೆ ಮೇಲೆ ಇಲ್ಲಿಂಟು, ಆಮೇಲೆ ಸರ್ಚ್. ಸ್ವಲ್ಪ ಕಷ್ಟ ಉಂಟು ಫ್ರೆಂಡ್ಸ್. VY ಈಚೆ ಬಂತು. ಓಕೆ ಬಂತು. ನೀನ್ ನೋಡ್ಬೇಕು. ಬಂತು. ಹೇಳ್ತೇನೆ, ಸ್ಟಾರ್ಟ್ ಮಾಡ್ತೇನೆ ಫ್ರೆಂಡ್ಸ್. ನಾನೊಮ್ಮೆ ನೋಡಿದ್ದೇನೆ. ಬಂತು. ಯಾಡ್ ಬಂತು. ಇದಲ್ಲ ನೋಡಿ. ಬಂತು. ಪುನೀತ್ ರಾಜ್ಕುಮಾರ್ ಫೋಟೋ.
ಹಾಯ್ ಫ್ರೆಂಡ್ಸ್, ಯುವ ಟ್ರೈಲರ್ ನೋಡಿ ಆಯ್ತು. ನಾನು ಒಮ್ಮೆ ನೋಡಿದ್ದೇನೆ, ಮತ್ತೆ ನಾನು ನೋಡಿದ್ದು ನನಗೊಂದು ಯುವ ರತ್ನ ಟಚ್ ಕೊಡಿತ್ತು. ಸೆಕೆಂಡ್ ಹಾಫ್ ಟ್ರೈಲರ್ ಸೂಪರ್ ಆಗಿತ್ತು. ಈ ಮೂವಿ ಇವತ್ತು ರಿಲೀಸ್, ಇವತ್ತು 29 ಇವತ್ತು ರಿಲೀಸ್. ನಾನು ಇವತ್ತು ರಿಯಾಕ್ಷನ್ ಮಾಡಿದ್ದು ಅಮ್ಮ ಇದ್ದಾರೆ ಅಂತ. ಅಮ್ಮ ಇಲ್ಲಿದ್ದಾರೆ. ಅಮ್ಮನಿಗೆ ಹೇಗಿತ್ತು? ಅಮ್ಮನಿಗೆ ಮೂವಿ ನೋಡ್ಲಿಕ್ಕೆಲ್ಲ ಗೊತ್ತಿಲ್ಲ, ಸಾಂಗ್ ನೋಡ್ತಾರೆ, ತುಂಬಾ ಸಾಂಗ್ ನೋಡ್ತಾರೆ. ಅಮ್ಮನಿಗೆ ಒಂದು ಸಾಂಗ್ ಇಟ್ಟು ಕೊಡುವ. ಸಾಂಗ್ ಬಂತು. ಹಾಯ್ ಫ್ರೆಂಡ್ಸ್, ಇವತ್ತು ಯುವ ಟ್ರೈಲರ್ ರಿಯಾಕ್ಷನ್ ಮಾಡಿದೆ ಅಷ್ಟೇ. ನಾನು ಈಗ ಊಟ ಎಲ್ಲ ಮಾಡಿ ನಾನು ಆದ್ರೆ ಮತ್ತೆ ಸಿಗುವ. ನಿಮ್ಗೆ ಇಷ್ಟದ ಲೈಕ್ ಮಾಡಿ. ಅಲ್ಲಿವರೆಗೆಲ್ಲರಿಗೆ ಬೈ.